ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಾಲಾಡಿ ಪರಿಸರದಲ್ಲಿ ಡ್ರೈನೇಜ್ ವ್ಯವಸ್ಥೆ ಸಮರ್ಪಕವಾಗದ ಪರಿಣಾಮ ಸುತ್ತಮುತ್ತಲ ಪರಿಸರದ ತ್ಯಾಜ್ಯ ನೀರು ತೋಡಿಗೆ ಹರಿಯುತ್ತಿದ್ದು ಪರಿಸರವಿಡೀ ಅಸಹನೀಯ ಸ್ಥಿತಿ ನಿರ್ಮಾಣವಾಗಿದೆ. ತೋಡಿಗೆ ಸಮೀಪವಿರುವ ನಿವಾಸಿಗಳಿಗೆ ಇದರಿಂದ ತೀವ್ರ ಸಮಸ್ಯೆಯಾಗುತ್ತಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಮೇಯರ್ ಮನೋಜ್ ಕುಮಾರ್ ಅಧಿಕಾರಿಗಳೊಂದಿಗೆ ತೆರಳಿ ಪರಿಶೀಲನೆಯನ್ನ ನಡೆಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಲವಾರು ವರ್ಷಗಳ ಮುಂಚೆ ಯುಜಿಡಿ ಸಂಪರ್ಕವಾಗಿತ್ತು. ಆ ಪ್ಯಾನೆಲ್ ಒಡೆದ ಪರಿಣಾಮ ತ್ಯಾಜ್ಯ ನೀರು ತೋಡಿಗೆ ಸೇರುತ್ತಿದ್ದು ಸಮಸ್ಯೆ ಉಂಟಾಗುತ್ತಿದೆ. ಶೀಘ್ರವೇ ಇದನ್ನು ಸರಿಪಡಿಸಲು ಸೂಚಿಸಲಾಗಿದೆ ಎಂದರು. 3 ವರ್ಷದಿಂದ ಆಗಿ ಈ ಒಂದು ಚೇಂಬರ್ ಏನು ಅದು ಅಂದರೆ ಲ್ಯಾಟರೈಟ್ ಸ್ಟೋನ್ ಮುಖಾಂತರ ಕಟ್ಟಿದಂಥ ಮ್ಯಾನುವಲ್ ಈಗ ಏನು ಬ್ರೇಕ್ ಆಗಿ ನೀರೆಲ್ಲ ತೋಡಿನ ಮುಖಾಂತರ ಹರಿದಾಗಿ ಪ್ರದೇಶದಲ್ಲೆಲ್ಲ ಸೊಳ್ಳೆಗಳ ಅಂದರೆ ಕಲುಷಿತಗೊಂಡು ಗಲೀಜಾಗಿ ವಾತಾವರಣ ಕಲುಷಿತಗೊಂಡಿದೆ. ಈಗ ಅದಕ್ಕೆ ಕೂಡ ಎಸ್ಟಿಮೇಟ್ ಆಗಿ ಈಗ ಒಂದು ಹಂತದಲ್ಲಿ ಸ್ಯಾಂಕ್ಷನ್ ಆಗುವ ಹಂತದಲ್ಲಿ ಇದೆ. ಆದಷ್ಟು ಬೇಗ ಇದನ್ನೊಂದು ಮ್ಯಾನುವಲ್ ಹೊಸತೆ ಮಾಡಿ ಅಂದರೆ ರಸ್ತೆಗೆ ಈಗ ತೋಡಿನ ಮುಖಾಂತರ ಒಳಚರಂಡಿ ಕಾಮಗಾರಿ ಆಗಿದೆ ಮುಂಚೆ 15 ವರ್ಷ ಮುಂಚೆ, ಅದನ್ನ ಈಗ ರಸ್ತೆಗೆ ಸ್ಥಳಾಂತರಿಸುವ ಒಂದು ಕಾಮಗಾರಿ ಕೂಡ ಮುಂದಿನ ದಿನಗಳಲ್ಲಿ ನಡೆಯಲಿದೆ. ಉಪಮೇಯರ್ ಭಾನುಮತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದ ಕದ್ರಿ ಮನೋಹರ್ ಶೆಟ್ಟಿ, ವೀಣಾ ಮಂಗಳ, ಸ್ಥಳೀಯ ಕಾರ್ಪೊರೇಟರ್ ಗಾಯತ್ರಿ ರಾವ್, ಉಪ ಆಯುಕ್ತರಾದ ಚಂದ್ರಶೇಖರ್, ಆರೋಗ್ಯಾಧಿಕಾರಿ ಮಂಜಯ್ಯ ಶೆಟ್ಟಿ ಉಪಸ್ಥಿತರಿದ್ದರು.